ಪ್ರಕೃತಿ ಗಾರ್ಡನ್ ಬೊಕ್ಕ ನರ್ಸರಿ ಅಡುಕಡು ಗುರುವಾರ ಕಾಂಡೆ ಶುಭಾರಂಭ ಪಡೆತನು. ಸಾಹಿತಿ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ನಮಗೆ ಶ್ರೀ ಜೀವನ್ ಸೋಮೇಶ್ವರ್ ಅಂಚನೆ ಶ್ರೀ ವಿನೋದ್ ಸೋಮೇಶ್ವರ್ ಶ್ರೀ ಗಣೇಶನ ಮಾಲಕತ್ವಡು ಗುರುವಾರ ಪ್ರಕೃತಿ ಗಾರ್ಡನ್ ಬೊಕ್ಕ ನರ್ಸರಿ ಉದಿಪನಾಡು. ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ಹರಿದಾಸ್ ಭಟ್ ಬೊಕ್ಕ ಶ್ರೀಮತಿ ಗಿರಿಜಾ ಭಟ್ ದಂಪತಿಲು ತುಡರ್ ಬೆಳಗಾದು ಪ್ರಕೃತಿನ ಉದಿಪನ ಮಲ್ತಿರು. ಕಾರ್ಯಕ್ರಮದ ಪಾಲ್ಪಡೆಯಿನ ವಕೀಲರು ಶ್ರೀ ಕೆಸಿ ನಾರಾಯಣ್ ಇಲ್ಲಡು ಜಾಗೆ ಇಜ್ಜಾದಿನಗಳು ಇಂಚಿತ್ತಿ ನರ್ಸರಿರ್ದು ದೈಕ್ಲೇನು ಕೊನದು ರೂಫ್ ಗಾರ್ಡನ್ ಮಲ್ಪೋಲಿ ಸುತ್ತಮುತ್ತ ದೈಕ್ಲೆ ನಡ್ಪುನಿರ್ದು ಎಡ್ಡೆ ಗಾಳಿ ನಮಕ ತಿಕ್ಕೊಂಡು ಈ ನಿಟ್ಟಿಡ ಒಂಜಿ ಎಡ್ಡೆ ಬೇಲಿನ ಮೂಲ ಮಲ್ತದೇರ್ ಮಾಡೋದು ಮೆಚ್ಚುಗೆನ್ ಸುಚ್ಚಾಯಿರು. ಮನೆಗಳಲ್ಲಿ ಜಾಗ ಬಹಳ ಕಡಿಮೆ ಇರೋದಕ್ಕಿಂತ ಮನೆ ಮುಂಭಾಗದಲ್ಲಿ ಇಲ್ಲ ಮನೆ ಮೇಲೆ ಒಂದು ರೂಫ್ ಗಾರ್ಡನ್ ಅಂತ ಹೇಳಿ ಮಾಡ್ತಾರೆ. ಅದು ಮಾಡಲಿಕ್ಕೆ ಇವತ್ತು ಯಾರಿಗೂ ಒಂದು ಪುರ್ಸೊತ್ತಿರುವುದಿಲ್ಲ. ಹಾಗಾಗಿ ನಮಗೊಂದು ಸುಲಭವಾಗಿ ಆ ಗಿಡಗಳು ನಮ್ಮ ಪ್ಲಾಂಟ್ಸ್ ಇದೆಲ್ಲ ನಮಗೆ ಸಿಗುವುದು ನರ್ಸರಿಯಲ್ಲಿ. ಈ ಹೂವುಗಳನ್ನು ನೋಡುವಾಗ ಎಲ್ಲರಿಗೂ ಒಂಥರ ಸಂತೋಷವಾಗುತ್ತೆ. ಎಲ್ಲರೂ ಯೋಚನೆ ಮಾಡ್ತಾರೆ ನಮ್ಮ ಮನೆಯಲ್ಲೂ ಸ್ವಲ್ಪ ಗಾರ್ಡನಿಂಗ್ ಮಾಡಬೇಕು ಅಂತ. ಮಾಡಲಿಕ್ಕೆ ಜಾಗ ಕಡಿಮೆ ಇರುವುದಕ್ಕಿಂತ ಈ ಥರ ನರ್ಸರಿಗಳಿರುವಾಗ ನಾವು ಅಲ್ಲಿಂದ ತಗೊಂಬಂದು ಒಂದೊಳ್ಳೆ ರೀತಿಯಲ್ಲಿ ನಮ್ಮ ಮನೆಯಲ್ಲಿಯೂ ಮಾಡ್ಕೋಬಹುದು. ಉಸಿರಾಡಬೇಕು ಅಂತ ಹೇಳಿದ್ರೆ ನಮಗೆ ಆಕ್ಸಿಜನ್ ಬೇಕು. ನಾವು ಬಿಡ್ತಾ ಇರೋ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಅದು ನಮಗೆ ಆಕ್ಸಿಜನ್ ಕೊಡೋದು ಅಂದರೆ ನಮ್ಮ ಜೀವನಕ್ಕೆ ಮುಂದೆ ಇರುವ ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಆಗಿ ಬರಬೇಕು ಅಂತ ಹೇಳಿದ್ರೆ ನಮಗೆ ಆ ಆಕ್ಸಿಜನ್ ಬೇಕಾಗುತ್ತೆ. ಅದು ನಮಗೆ ಕೊಡೋದು ಈ ಗಿಡಗಳಲ್ಲಿ ಮಾತ್ರ. ಹಾಗೆ ಹೂವುಗಳನ್ನು ನೋಡಿ ನಾವು ಸಂತೋಷ ಪಡ್ಕೋಬೋದು. ಇವತ್ತು ಈ ಒಂದು ನರ್ಸರಿ ಓಪನ್ ಮಾಡಿ ನಮ್ಮ ಜೀವನ ಅವರು ವಿನೋದ್ ಅವರು ಕೂಡ ಬಹಳ ಗಣೇಶ್ ಅವರು ಕೂಡ ಒಂದೊಳ್ಳೆ ಒಂದು ಕೆಲಸ ಮಾಡಿದ್ದಾರೆ. ಈ ವಟಾರ್ಡ್ ಖಾಲಿ ನರ್ಸರಿಯಿಂದ ಹತ್ತು ಪ್ರಕೃತಿದ ಬಗೆಟ್ ಒಂಜಿ ಎಡ್ಡೆ ಭಾವನೆ ದೀವೊಂದು ಪ್ರಕೃತಿನ ಎಂಚ ಸ್ವಚ್ಛವಾದ ದೀವೊಲಿ ಪಂಪಿನ ಮುಖಾಂತರ ಈ ನರ್ಸರಿನ ಸುರುಮಲ್ಪನ ಮೂಲಕ ಒಂಜಿ ದಿಟ್ಟ